ಸೌಕೂರು ಏತ ನೀರಾವರಿ ಮೂಲನಕ್ಷೆಯನ್ನು ಬದಲಾಯಿಸಿ ನೆಂಪುವಿನ ಕಡೆಗೆ ಪೈಪ್ಲೈನ್ ಸಾಗುತ್ತಿದ್ದು ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಎಂದು ತ್ರಾಸಿ ವಲಯ ರೈತ ಸಂಘದ ಅಧ್ಯಕ್ಷ ಶರತ್ ಕುಮಾರ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಮಗಾರಿ ಪ್ರಾರಂಭದ ವೇಳೆ ಸೌಕೂರು ಗುಲ್ವಾಡಿ ಹಟ್ಟಿಯಂಗಡಿ ಕಟ್ ಬೇಳ್ತೂರು ಒಳಗೊಂಡಂತೆ ನಕ್ಷೆಯನ್ನು ರೂಪಿಸಲಾಗಿತ್ತು. ಆದರೆ ಈಗ ಪೈಪ್ಲೈನ್ಗಳು ನೆಂಪು ಕಡೆಗೆ ತಿರುಗುತ್ತಿದೆ. ಹಿಲ್ಕೋಡು ಪ್ರದೇಶಕ್ಕೆ ನೀರು ಹಾಯಿಸಿದರೆ 100 ಹೆಕ್ಟೇರ್ ಕೃಷಿ ಭೂಮಿಗೆ ಉಪಯೋಗವಿದೆ. ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ರೈತರನ್ನ ಸಂಕಷ್ಟದಲ್ಲಿ ಇಟ್ಟಿದ್ದಾರೆ. ರೈತರಿಗೆ ಅನ್ಯಾಯವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ರೈತ ಸಂಘ ತ್ರಾಸಿ ವಲಯದ ಅಧ್ಯಕ್ಷನಾದ ನಾನು ಶರತ್ ಕುಮಾರ್ ಶೆಟ್ಟಿ ಬಾಳಿಕೇರಿ ನನ್ನ ಹೆಸರು. ಇವತ್ತು ಈ ವಾಹಿನಿಯ ಮುಖಾಂತರ ಒಂದು ರೈತರ ಪರವಾಗಿ ಒಂದು ಸಂದೇಶವನ್ನು ನಾನು ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸಲಿಕ್ಕೆ ಇಷ್ಟಪಡ್ತೇನೆ. ವಿಷಯ ಏನಂತ ಹೇಳಿದರೆ, ಈ ಭಾಗದ ರೈತರ ಒಂದು ತುಂಬ ವರ್ಷದ ಕನಸಾಗಿದ್ದಂಥ ಸೌಕೂರು ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳ್ಳಲಿಕ್ಕೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಹಂತದಲ್ಲಿದೆ. ಆ ಕಾಮಗಾರಿಯ ಮೂಲ ಮೂಲ ಯೋಜನೆ ಏನು ಕೇಳಿದರೆ, ಸೌಕೂರು ಗುಳ್ವಾಡಿ ಹಟ್ಟಿಯಂಗಡಿ ಕರ್ಕುಂಜೆ ಹಾಗೂ ಕಟ್ಟಬೇಲ್ತೂರು